ಕಾಲೇಜು ವಿದ್ಯಾರ್ಥಿಗಳಿಗೆ ರಂಗಭೂಮಿಯ ಪರಿಚಯ ಮಾಡುವುದು ಹಾಗೂ ನಾಟಕಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಬೆಳೆಯಲು ಸಾಧ್ಯವಾಗುವುದು ಎಂದು ಹಿರಿಯ ರಂಗಭೂಮಿ ಹಾಗೂ ಸಿನಿಮಾ ನಟ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಅವರು ತಿಳಿಸಿದರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯು ಮಂಗಳೂರಿನ ಅಶೋಕನಗರದ ಎಸ್ಸಿಎಸ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ 10 ದಿನಗಳ ತುಳು ನಾಟಕ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನಿರಂತರವಾದ ಚಟುವಟಿಕೆ ಚಟುವಟಿಕೆ ಆವಂದೇ ಮಾತ ಸದಸ್ಯರನ್ನು ಕೊಟ್ಟು ಸೇರಿಕೊಳ್ಳಿ ಅಗಲೆಲ್ಲ ಪೂರ ಸಲಾಯಿಸದೆ ಅಲ್ಪ ಕಾರ್ಯಕ್ರಮ ಒಂದೇ ಕಡೆ ಮಾತ್ರ ಒಂದು ಕೇಂದ್ರೀಕೃತವಾಗಿದ್ದ ಈ ಕೂಡ್ಲ ಮಾತ್ರ ಬೇರೆ ಬೇರೆ ಜಾಗ ಇಡಬಹುದು, ಬೇರೆ ಬೇರೆ ಕಾರ್ಯಕ್ರಮ ಕೂಡ ಮತ್ತೊಂದು ಅಲ್ಪದ ಜನಕ್ಕೆಲ್ಲ ತುಡುತ್ತವಿತ್ತು ಅಭಿಮಾನ ಬರ್ತಿರಕ ತುಡುತ್ತವಿತ್ತು ಭಾಷೆದವಿತ್ತು ಒಂದು ಜಾಗೃತಿ ಬರ್ತಿರಕ ಅಲ್ಪ ಕಾರ್ಯಕ್ರಮ ಮತ್ತೊಂದು ಆಯ್ತಾ ನಡುಟು ಇಡೀ ರಂಗಭೂಮಿದ ವಿದ್ಯಾರ್ಥಿ ವಿಶೇಷ ಆಸಕ್ತಿ ಪಂಡ ಯಾನು ಏದೋ ವರ್ಷೊಳಂಜಿದ್ದು ಒಂದಲ್ಲ ಇಂಕಲ್ಲ ಪ್ರತಿ ಒಂದು ನಾಟಕಲ್ಲ ಆದ ತೋರು ಇಂಕ ಬಗ್ಗೆ ವಿಮರ್ಶೆ ಮಾಡ್ತದೆ ಇಂಕಲೆ ಪೂರ ಅಪಗಪಗ ಒಂದು ಮಾರ್ಗದರ್ಶನ ಮಾಡಿದ್ದೇವೆ. ತುಳು ಅಕಾಡೆಮಿಯ ಸದಸ್ಯ ಹಾಗೂ ರಂಗ ನಿರ್ದೇಶಕ ಉದ್ಯಾವರ ನಾಗೇಶ್ ಕುಮಾರ್ ಅವರು ಮಾತನಾಡಿ, ರಂಗಭೂಮಿಯ ಚಟುವಟಿಕೆಗಳು ವಿದ್ಯಾರ್ಥಿಗಳ ಕಲಿಕೆಗೂ ಸ್ಫೂರ್ತಿಯಾಗಲಿದೆ ಎಂದು ಅಭಿಪ್ರಾಯವನ್ನು ಪಟ್ಟರು. ಓಕೆ 10 ದಿನದ ಈ ಕಜ್ಜಪಟ್ಟಿಯಡು ದಿಕ್ಕುಲು ಭಾಗವಹಿಸಿ ಬೊಕ್ಕ ಆ ಭ್ರಮೆಲ ಬುಟ್ಟಿ ಯಾನ್ ಆಕ್ಟರ್ ಆಪ ಎಕ್ ಸೀರಿಯಲ್ ಪೋರೆ ಉಂಡು ಎಕ್ ಸಿನಿಮಾ ಪೋರೆ ಉಂಡು ಈ ಭ್ರಮೆ ಬುಟ್ಟಿ ಆಂಡ 10 ದಿನ ಆಯಿ ಕೂಡಲೇ ನಿಕಲ್ನ ಒಂಜಿ ವರು ಬದಲಾಪುಂಡು. ಐ ಮೀನ್ ಮನುಷ್ಯತ್ವದಂಚಿ ನಿಕುಲು ಜಾಸ್ತಿ ಪೋರ್ದು ಇತ್ತೆ ಏನ ನಿಕುಲು ಎನ್ನದಾರೆ ಅವು 10 ನೆಕ್ಕೊಂಜಿ ಮರ್ಕಿಲ್ ಉಂಟು ಇತ್ತೆ ದಾದಾತನ ಬಂದಾಗ ಕಾಡ ಲೆಕ್ಕದ ಮೊಬೈಲ್ ಗೆತ್ತಿ ಕೂಡಲೇ ಏನೋ ಒಂಜಿ ಬರ್ಕೊಂಡು ಒಂದು ಸತ್ಯ ನೆಕ್ ರೆಡ್ ಡಾಟೇ ಇಚ್ಚಿ ಒಂದು ಸತ್ಯ ಯಾನು ಇತ್ತಿನಗರೆ ಮತ್ತೆ ಫಾರ್ವರ್ಡ್ ಬಂದು ಬಿಡಿಯೇ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ತಾರನಾಥ್ ಗಟ್ಟಿ ಕಾಪಿಕಾಡ್ ರವರು ಮಾತನಾಡಿ, ತುಳು ಭಾಷೆಯ ಬೆಳವಣಿಗೆಗೆ ತುಳು ನಾಟಕಗಳ ಕೊಡುಗೆ ಅಪಾರವಾಗಿದೆ ಎಂದು ಹೇಳಿದರು. ನಾಟಕದ ಮೂಲಕ ಈ ಕಾಲೇಜಿಗೆ ಖಂಡಿತವಾದ ಆ ಮೂಲಕ ಕಾಲೇಜಿಗೆ ಅಂದರೆ ಅಕಾಡೆಮಿ ಈ ಕಾರ್ಯಕ್ರಮ ನಿಗ್ಲಪ್ಪ ಅಂತಾರೆ ವ್ಯವಸಾಯ ಕೊಟ್ಟರು ಸಾರ್ಥಕ ಮಾಡ್ತಾರೆ. ಯಾರು ಈ ಕೊಟ್ಟರು ಒಂದು ವಿಷಯ ಮಾಡ್ತಾರೆ ಸರ್ ಪಂಡೆ ಊರಿನ ನಾಟಕ ಖಂಡಿತ ಮಾತ್ರ ಹೊರಡ್ಲ ನಾಟಕವನ್ನು ಬಿಡೋದು ಹಾಪಟ್ಟೆ ಪ್ರತಿ ಊರಲ್ಲಿ ನಾಟಕ ಉದಯ ಅರೆಗಿಲ್ಲ ಪ್ರತಿ ಊರಲ್ಲಿ ನಾಟಕ 4 ಜನ ಆಕ್ಟರ್ ಒಂಜಿ 2-3 ಜನ ಡೈರೆಕ್ಟರ್ ಒಂಜಿ 2-3 ಜನ ರೈಟರ್ ಒಂಜಿ 50 ಜನ ಕೊಡೈನ ಕೋ ಬೇರೆ ಆಕ್ಟಿವಿಟೀಸ್ ಮಾತಾಡೋದು ತುಂಬ ನಮ್ಮ ಊರೇ ನಮಗೆ ನಾಟಕನ ಕಲ್ಪ ಊರ್ದ ಓಣ್ಲ ಶಾಲೆ ಅಥವಾ ಮಂದಿರ ಅಥವಾ ಓಣ್ಲ ಯೋಗ ಮಂಡಲದ ಜಾಗಕ್ಕೆ ಸೇರಿದ್ದು ನಮ್ಮ ನಾಟಕ ಮತ್ತೊಂತ ಕಲ್ಪಂತ ಇಂಥ ಪರಿಸ್ಥಿತಿ ಈ ಪರಿಸ್ಥಿತಿ ಬದಲಾಯಿನ ಕುರಿತು ನಮ್ಮ ಕಾಲೇಜ್ ಮುಖಾಂತರ ಕಾಲೇಜ್ ರಂಗಭೂಮಿ ಮುಖಾಂತರ ನಿಮಗೆ ಒಂದೇ ಹೊಸ ಚೈತನ್ಯ ಅದನ್ನ ಲವಲವಿಕೆಯನ್ನು ಅದನ್ನ ಆ ಮೂಲಕ ಈ ಊರದ ಈ ನಾಡದ ಈ ಊರದ ಭಾಷೆ ఒక ಕಲೆ ಸಂಸ್ಕೃತಿಯ ಬಗ್ಗೆ ಅಭಿವೃದ್ಧಿ ಕೊಟ್ಟವನ ಕೆಲಸಕ್ಕೆ ಬಂದಲ್ಲ ಏನಂದ್ರ ಯಾನು ಈ ಕೊಟ್ಟು ನಿಖಿಲ್ ದಾದ ಭಾಗ್ಯವಾಗಲ್ಲ ಖಂಡಿತವಾದಲ್ಲ ಬಾರಿ ನಿಷ್ಠೆಡ್ ఒక ಬಾರಿ ಪ್ರಾಮಾಣಿಕವಾದ ಇದಕ್ಕೆ ಇನ್ವಾಲ್ವ್ ಆಗಿದೆ. ಖಂಡಿತವಾದ ನಿಮಗೆ ಸುಮಾರು ವಿಚಾರಗಳನ್ನು ತಿಳಿಯೋನೇ ಸಾಧ್ಯ ಆಗ್ತದೆ. ಕಾಲೇಜಿನ ಪ್ರಾಂಶುಪಾಲರಾದ ಹಾರ್ದಿಕ್ ಚೌಹಾಣ್ ಅವರು ಮಾತನಾಡಿ, ಸ್ಥಳೀಯ ಭಾಷೆ ಕಲಾ ಪ್ರಕಾರಗಳಿಗೆ ಎಸ್ಸಿಎಸ್ ಕಾಲೇಜು ನಿರಂತರವಾಗಿ ಬೆಂಬಲ ನೀಡುವುದಾಗಿ ತಿಳಿಸಿದರು. I express my sincere gratitude to Karnataka Tulu Sahitya Academy, particularly the President, for partnering with our institution in organizing this meaningful and culturally enriching program. This collaboration reflects our shared commitment towards preserving, promoting and nurturing the rich heritage of Tulu language, literature and theatre art. As the inaugurator rightly pointed out, that in today's rapidly changing world where younger generations are increasingly influenced by global cultures and digital media,
workshops like this become important, extremely important. They serve as platforms to reconnect our youth back with their roots, to instill pride in our mother tongue, and to encourage creativity through performing arts. ನಾಟಕ ಕಾರ್ಯಾಗಾರದ ನಿರ್ದೇಶಕರಾದ ಯೋಗೇಶ್ ಶೆಟ್ಟಿ, ರಂಗ ನಿರ್ದೇಶಕ ಜಗನ್ ಪವಾರ್ ಬೇಕಲ್ ಉಪಸ್ಥಿತರಿದ್ದರು. ಕನ್ನಡ ವಿಭಾಗದ ಮುಖ್ಯಸ್ಥೆ ಸುಪ್ರೀತಾ ಶೆಟ್ಟಿ ಸ್ವಾಗತಿಸಿದರು. ತುಳು ಸಂಘದ ಸಂಯೋಜಕಿ ದೀಕ್ಷಿತಾ ವಂದಿಸಿದರು. ವಿದ್ಯಾರ್ಥಿ ರಿತೇಶ್ ಪೂಜಾರಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.